ಕಡಪಾಡಿ ಕಾಳಿಕಾಂಬಾ ವಿಶ್ವಕರ್ಮೇಶ್ವರ ಮಹಿಳಾ ಬಳಗದ ವತಿಯಿಂದ ದೀಪ ಪೂಜೆ ನಡೆಯಿತು. ಗಣ್ಯರಿಗೆ ಸನ್ಮಾನ ಸಮಾರಂಭವು ಇದೇ ಸಂದರ್ಭದಲ್ಲಿ ಏರ್ಪಡಿಸಲಾಗಿತ್ತು. ವೇಣುಗಿರಿ ಶ್ರೀ ಕಾಳಿಕಾಂಬಾ ವಿಶ್ವಕರ್ಮೇಶ್ವರ ದೇವಸ್ಥಾನದಲ್ಲಿ ಪರಮಪೂಜ್ಯ ಜಗದ್ಗುರು ಅನಂತ ಶ್ರೀ ವಿಭೂಷಿತ ಕಾಳಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಜರುಗಿತು. ದೀಪವು ಜ್ಞಾನದ ಸಂಕೇತ. ದೀಪ ಪೂಜೆಯ ಮೂಲಕ ಜ್ಞಾನದ ಸಂಕೇತವಾದ ಬೌದ್ಧಿಕ ದೀಪ ಬೆಳಗಲ್ಪಟ್ಟಿದೆ. ಅದನ್ನು ನಿತ್ಯ ಆಚರಿಸುವ ಮೂಲಕ ಬದುಕನ್ನು ನಂದಾದೀಪವನ್ನಾಗಿಸಿಕೊಳ್ಳುವಂತೆ ಪೂಜ್ಯ ಸ್ವಾಮೀಜಿ ಕರೆ ನೀಡಿದರು. ಸಮಾರಂಭದಲ್ಲಿ ಉದಯವಾಣಿ ವರದಗಾರ ಪತ್ರಕರ್ತ ವಿಜಯಾಚಾರ್ಯ ಉಚ್ಚಿಲ, ಸಮಾಜ ಸೇವಕ ಕಟ್ಪಾಡಿ ಶಶಿಧರ್ ಪುರೋಹಿತ್, ಕುತ್ಯಾರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಲತಾ ಆಚಾರ್ಯ, ಯೋಗಾಚಾರ್ಯ ಪುಂಡರೀಕಾಕ್ಷ ಬೆಳ್ಳೂರು ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಯೋಗಾಚಾರ್ಯ ಪುಂಡರೀಕಾಕ್ಷ ಬೆಳ್ಳೂರು ಮಾರ್ಗದರ್ಶನದಲ್ಲಿ ದೀಪ ಪೂಜೆ ನೆರವೇರಿದ್ದು ದೀಪ ಜ್ಞಾನವನ್ನು ಬೆಳಗಿಸಿ ಸಂಸ್ಕಾರ ಸಂಸ್ಕೃತಿಯ ಬಗ್ಗೆ ಬೌದ್ಧಿಕ ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ಮಹಿಳಾ ಬಳಗದ ಅಧ್ಯಕ್ಷೆ ಶಾಲಿನಿ ಶಿವರಾಮಾಚಾರ್ಯ, ಪ್ರಧಾನ ಕಾರ್ಯದರ್ಶಿ ದೀಪಾ ಸುರೇಶ್ ಆಚಾರ್ಯ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಉಳಿಸುವ ಅವಶ್ಯಕತೆ ಇಲ್ಲ. ಎಲ್ಲವನ್ನ ಎಲೆಯಲ್ಲಿರುವ ಎಲ್ಲ ಎಲ್ಲವನ್ನ ಉಪಯೋಗ ಮಾಡಿಕೊಂಡು ಎಡಗೈಯಲ್ಲಿ ಇಟ್ಟುಕೊಂಡು ಅದಕ್ಕೆ ಒಂದು ಬೆರಳಿನ ನೀರು ಹಾಕಿ ಹೆಚ್ಚು ಹೋಗಿದ್ರೆ ಅದನ್ನು ಮತ್ತೆ ಮನೆಯ ಗೃಹಲಕ್ಷ್ಮಿ ಹೇಗಿರಬೇಕು? ಶುಚಿಯಾಗಿರ್ಬೇಕಲ್ಲ ಅವಳು, ಚೆನ್ನಾಗಿರ್ಬೇಕಲ್ಲ ಅವಳು, ಹೌದಲ್ಲ? ಆದರೆ ನಮ್ಮ ಮನೆಯ ಗೃಹಲಕ್ಷ್ಮಿಗೆ ಸ್ನಾನ ಮಾಡಿಸುವುದು ಕೆಲವು ಮನೆಯಲ್ಲಿ ಯಾವಾಗ ಸಂಕ್ರಮಣಕ್ಕೆ, ಹೌದಾ? ಸಂಕ್ರಾಂತಿ ದೀಪ ತೆಗೆದುಕೊಂಡು ಅಂತ ಹೇಳ್ತೇವೆ ನಾವು. ಆ ದಿವಸಕ್ಕೆ ಚಂದ ತೊಳಿತೇವೆ ನಾವು, ಅದನ್ನು ಹೊಳಪು ಮಾಡ್ತೇವೆ ನಾವು. ಕಾರ್ಯಕ್ರಮ ಇದ್ದಾಗ ಹೊಳಪು ಮಾಡ್ತೇವೆ ನಾವು. ಕಪ್ಪು ಕಪ್ಪಾಗಿರುವ ಕೆಟ್ಟದಾಗಿರುವ ದೀಪದಲ್ಲಿ ದೀಪವನ್ನು ಉರಿಸಿದರೆ ಸುಗಂಧವನ್ನು ಕೊಡಬಹುದೇ? ಅಥವಾ ನಮ್ಮ ಮನಸ್ಸಿಗೆ ಹೀಗಾಗಬಹುದೇ? ಹಾಗಾಗಿ ನಿತ್ಯ ನಮ್ಮ ಮನೆಯ ದೀಪವನ್ನು ಇವತ್ತು ನೀವು ಮನೆಯಿಂದ ಬರುವಾಗ ಹೇಗೆ ಚಂದ ತಿಕ್ಕಿ ತೊಳೆದು ತಂದಿದ್ದೀರೋ ಅದೇ ರೀತಿ ನಿತ್ಯ ಮನೆಯ ದೀಪವನ್ನ ಚಂದಕ್ಕೆ ತೊಳೆದಿರಬೇಕು. ಹೆಚ್ಚು ಕಡಿಮೆ ನನಗೆ ತುಂಬಾ ಖುಷಿಯಾಗುವುದು ಏನಪ್ಪಾ ಅಂದ್ರೆ, ವಿಶ್ವಕರ್ಮರ ಮನೆಯಲ್ಲಿರುವ ದೀಪವನ್ನು ಖಂಡಿತ ತೊಳಿತಾರೆ. ಆದ್ರೆ ಬೇರೆ ಮನೆಯಲ್ಲಿ ಆ ತರ ವ್ಯವಸ್ಥೆಗಳು ಇರುವುದಿಲ್ಲ, ಅಲ್ಲಿ ಯಾವಾಗಲಾದ್ರೂ ತೊಳಿತಾರೆ. ಹೀಗೆ ದೀಪವನ್ನ ಚಂದಕ್ಕೆ ತೊಳಿಬೇಕು. ಒಂದಿನದಂದ್ರೆ ಅದಕ್ಕೆ ಸ್ನಾನ ಮಾಡಿಸಬೇಕು.